to 11:30. Time order. 7:30 to 11:30. हाँ. ये भेड़की होता है ना बालपुर फोड़ी में तो भेड़ का क्यों मरा? पर जाकर तो और फोटो लगे से फोटो ना ಮಾತ್ರಮ ಜೂಮಿಂಗ್ ಟಿವಿ ಮೊಗಲ್ನ ಮುತಾನಿಕಿಡ ನಡೆದೊಂದಿಕೊಂಡಿನ ಲೇಸಿನ ಮಾತ್ರ ಮೋಕೆಡೆ ಇರುಕೊಂಡು ಸಾವಿರದಲ್ಲಿ ತನ್ನ ಮಾತನ್ನ ಮೋಕೆಡೆ ಇರುಕೊಂಡು ಅಸಲಿನ ಕೂಟವು ಒಂದು ಗಿಡ ಲೇಟ್ ಆದ ಬಂದಲ್ಲ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋದಿಕ್ಕಿನ ಪಲ್ಲಿ ನರಿಕೆದ ಕೂಟ అందరుగుంటే ఫ్రెండ్స్ సురూత వచ్చి కూట దాదాపు సురూత వర్షం మొదలు
ಮಾಡೋಕೆ ಬೀಳಿನಲಿಗೆ ಮಂಗಳೂರಲ್ಲಿ ಪ್ರಸಿದ್ಧಿ, ಪುತ್ತೂರಲ್ಲೂ ಕೂಡ ಹೆಸರಿನೊಂದಿಗೆ ಇದು ಪ್ರಸಿದ್ಧಿಯಾಗಬೇಕು ಅಂತ ಮಾನ್ಯ ಶಕುವಕ್ಕನ ಆಶಯ ಆಗಿತ್ತು. ಅದಕ್ಕೋಸ್ಕರ ಹೆಸರನ್ನ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ 100ಕ್ಕಿಂತ ಹೆಚ್ಚು ಹೆಸರನ್ನ ಹುಡುಕುವಂತ ಪ್ರಯತ್ನಗಳಾಗಿತ್ತು. ಈ 100ಕ್ಕಿಂತ ಹೆಚ್ಚು ಹೆಸರನ್ನ ಹುಡುಕುವ ಪ್ರಯತ್ನದಲ್ಲಿ ಶ್ರೀಯುತ ರಮೇಶ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪೇಂಟರ್ ವೃತ್ತಿಯಲ್ಲಿ ಪುತ್ತೂರು ನೆಲ್ಲಿಕಟ್ಟೆ ದಿವಂಗತ ರಾಮಣ್ಣ ಪೂಜಾರಿ ಮತ್ತು ಶ್ರೀಮತಿ ಅಪ್ಪಿ ಇವರ ತೃತೀಯ ಸುಪುತ್ರರಾಗಿ ಶ್ರೀಯುತರು 1963ರಲ್ಲಿ ಜನಿಸಿದರು. ಇವರು ಪುತ್ತೂರು ನೆಲ್ಲಿಕಟ್ಟೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನ ಮಾಡಿ 1966ರಲ್ಲಿ ರಾಜೇಶ್ವರಿ ಅವರೊಂದಿಗೆ ವಿವಾಹಗೊಂಡು 2 ಗಂಡು ಮತ್ತು 1 ಹೆಣ್ಣು ಮಕ್ಕಳಿಗೆ 3 ಮಕ್ಕಳನ್ನು ಹೊಂದಿ ಸುಖಿ ಸಂಸಾರ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಯಾವುದೇ ತರಬೇತಿ ಇಲ್ಲದೆ ಇಲ್ಲ ಮೈದಾನದಲ್ಲಿ ಆರಾಧಿಸುತ್ತಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಗಣಪತಿ ವಿಗ್ರಹವನ್ನ ಸುಮಾರು 34 ವರ್ಷಗಳಿಂದ ದಿವಂಗತ ಡಾಕ್ಟರ್ KH ಹನುಮಂತ ಮಲ್ಯ ಆಶೀರ್ವಾದದೊಂದಿಗೆ ರಚಿಸುತ್ತಿದ್ದಾರೆ. ಅದಲ್ಲದೆ ಹುಲಿ ವೇಷದ ಚೆಂಡೆ ತಯಾರಿ, ಹುಲಿ ವೇಷಧಾರಿಗಳಿಗೆ ಬಣ್ಣ ಹಾಕುವುದು ಇವರ ಉದ್ಯೋಗದಲ್ಲಿ ಪಂಚರ್ ಆಗಿರುತ್ತಾರೆ. ಇವರಿಗೆ ಪುತ್ತೂರು ದೇವತಾ ಸಮಿತಿ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ವತಿಯಿಂದ ಗುರುವಾರು ಆಂಜನೇಯ ಮಂತ್ರಾಲಯದ ವತಿಯಿಂದ ನಟರಾಜ ವೇದಿಕೆಯಲ್ಲಿ ನವದುರ್ಗ ಸಮಿತಿಯ ವತಿಗೆ ಹಲವಾರು ಸನ್ಮಾನಗಳು ನಡೆದಿದ್ದು, ಈ ಒಂದು ಹುಲಿ ವೇಷಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದ ಸಲುವಾಗಿ ಪುತ್ತೂರದ ರಂಗಲ್ ಸೀಸನ್ 1ರ ಈ ಕಾರ್ಯಕ್ರಮದ ಪ್ರಯುಕ್ತ ಶ್ರೀಯುತ ರಮೇಶ್ ಪೂಜಾರಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪುತ್ತೂರಿನ ಸಮಸ್ತ ಜನಸ್ತೋಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಗೌರವದ ಅಭಿಮಾನದ ಸನ್ಮಾನ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ನಮ್ಮ ಊರಿನ ರಮೇಶ್ ಪೂಜಾರಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿದ ಮತ್ತೊಮ್ಮೆ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ಒಂದು ಪುತ್ತೂರದ ಸೀಸನ್ 1ರ ಅಂತಿಮ ತಂಡ ಇದೀಗ
ಮಸ್ತ್ ಖುಷಿ ಆಗುತ್ತೆ ಪುತ್ತೂರ್ನ ಈ ಪ್ಲೇಸ್ ಮತ್ತು ಈ ಪಿಲಿತರಂಗ ಪುತ್ತೂರು ರಂಗೆ ಮಸ್ತ್ ಖುಷಿ ಆಗುಂಡು ಸುರುತ ಇದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ಅದು ಓಕೆ ಏನು ವಿಶೇಷವಾದ ನೋಡಿದ್ರೆ ಈ ಕಾರ್ಯಕ್ರಮ ಪುತ್ತೂರು ಪಿಲಿರಂಗ ನಮ್ಮ ಊರು ಪಿದೆ ಊರು ಬರ ಊರ್ಲ ಎದ್ದು ಪುಕ್ಕರ್ ಮಾಡಿಕೊಂಡು ಪ್ರತಿ ಊರ್ಗಕ್ಲ ತೋಡು ಪುತ್ತೂರ್ದ ಪಿಲಿರಂಗ ತೋಡು ಮಾತ್ರ ಬಾಡಿ ಬರ್ಪೌಡು ಕೇಳುದಿಲ್ಲ ನಾನು ತುಂಬುತ್ತಲ್ಲ ಕಾರ್ಯಕ್ರಮ ಪೊರಲವಡು ಕೇಳುದಿಲ್ಲ ಮಾತಾಡಿಲ್ಲ ಸೊಲ್ಮೆ ಅದು ರವಿಯಣ್ಣ ನೀತಿಗೆ ಮುಂದಾಪುಡ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಡೈಲಾಗ್ ಬೋರ್ಡ್ ಆಗುತ್ತಾ ರವಿಯಣ್ಣ ಆನ್ ಡಿಮ್ಯಾಂಡ್ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಮಿನಿಟ್ ಒಂದು ಡೈಲಾಗ್ ಇದೆ ಅವೊಂದು ಟೈಮ್ 7:30 to 11:30 ಟೈಮ್ ಕೂಡ 7:30 to 11:30 ಹಾ ಏ ಬೆರಿಕೆ ಗೊತ್ತಾಗಿಲ್ಲ ಬರ್ಕೊಂಡು ಹೊಡಿರೋದು ಬೇರೆ ಮರ ಜಾಗ್ರತೆ ಹೊಡ್ಕೊಂಡಲ್ಲ ವಿಷಯ ಕೊಡೋದಲ್ಲ Yes, Sushma, World Fitness Federation certified judge ಆಗುತ್ತಾರೆ ಬೇರೆ ನಮ್ಮ ಮಾತಾಡೋದು ETV ನ್ಯೂಸ್ ETV ಕನ್ನಡ ಚಾನೆಲ್ ಇರ್ತದೆ ಇದು ಕಲರ್ಸ್ ಕನ್ನಡ ಆಗ್ತದೆ ಈ ಚಾನೆಲ್ ಸೊ ಯಾಕೆ ಮಿಸ್ ಮಾಡ್ಕೊಂಡೆ ತೋರಿತು ನಂಚಿನ ಒಂಜಿ ರಿಯಾಲಿಟಿ ಶೋ ಕೂಡ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನೋದು ಇಂಪಾಸಿಬಲ್ ಇಂಡಿಯಾ ಅನ್ನೋದು ಇನ್ಕ್ರೆಡಿಬಲ್ ಜರ್ನಿ ಇಂಡಿಯನ್ ರಿಯಾಲಿಟಿ ಶೋ ಸೊ ಎವ್ರಿಡೇ ನವರಾತ್ರಿ ಬಂದಾಗ ನಾನು ಕುದ್ರೋಳಿದ ಒಂದು ಮೆರವಣಿಗೆ ಬರ್ತೀನಿ ಒಂದು ಪ್ರೀವಿಯಸ್ ಡೇ ಬರ್ಪ ತೂಪ ಬೋಪನ್ ಫಸ್ಟ್ ಟೈಮ್ ಪುತ್ತೂರಿಗೂ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಟೈಮ್ ಬರ್ತಿದ್ದೆ ಒಂದು ಸೆಕೆಂಡ್ ಟೈಮ್ ಬರ್ತೀನಿ ಮಸ್ತ್ ಪೊರ್ಲಾದಲ್ಲಿ ಈ ಕಾರ್ಯಕ್ರಮ ಈತ ಗ್ರ್ಯಾಂಡ್ ಆದ್ರು ನಡೆದನ್ನು ಬಂದ ಎಕ್ಸ್ಪೆಕ್ಟೇಷನ್ ಇರ್ತದೆ ಮಸ್ತ್ ಮಸ್ತ್ ಆರ್ಗನೈಸೇಷನ್ ಆಗಲಿ ಒಂದು ಟೀಮ್ ಆಗಲಿ ಒಂದು ಫಂಕ್ಷನ್ ಮಲ್ಕೊಂಡು ಬಣ್ಣ ಮಸ್ತ್ ಬಂಗದ ವಿಷಯ ನಿಗನ ಟೀಮ್ ಅಂಡ್ ಒಗ್ಗಟ್ಟು ಮಸ್ತ್ ಖುಷಿ ಆಗ ಹೆಂಗೆಲ್ಲ ಉಡುಪಿದ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ಬೋ ಐತ ಬಂಗ ಮಸ್ತ್ ಗೊತ್ತು ನೆಗ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರತಿ ವರ್ಷ ಇಂಚನೆ ಮಸ್ತ್ ಪೋರ್ಲು ಕಾರ್ಯಕ್ರಮ ಮಲ್ತೊಂಬೋಡು ಆ್ಯಂಡ್ ಪ್ರತಿ ಒಂಜಿ ನವದುರ್ಗಿಯರಿಗೆ ಸಾಥ್ ಕೊರಟ್ ಬಂತೇನ್ವೆ ಆ್ಯಂಡ್ ಎನ್ನ ಬಗ್ಗೆ ಬಂದ್ಬಿನಾಡ ಮೇಲೆ